ವೈದ್ಯಕೀಯ ಕ್ಷೇತ್ರ ಕಲೆಯೂ ಹೌದು, ವಿಜ್ಞಾನವೂ ಹೌದು. ಸುಧಾರಿತ ವೈದ್ಯಕೀಯ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಬೇಕು. ರೋಗ ಹರಡುವುದಕ್ಕೂ ಮುಂಚಿತವಾಗಿ ಹರಡದಂತೆ ಮುಂಜಾಗ್ರತಾ ಕ್ರಮಗಳನ್ನು ಜನಸಾಮಾನ್ಯರಿಗೆ ಅರಿವು ಮೂಡಿಸುವುದು ಮುಖ್ಯ. ಆಧುನಿಕ ಜೀವನ ಶೈಲಿ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಕೊಡುವುದು ವೈದ್ಯರ ಕರ್ತವ್ಯ ಎಂದು ರಾಜಸ್ಥಾನದ ಜೋಧ್ಪುರ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ನಿರ್ದೇಶಕ ಡಾ ಸಂಜೀವ್ ಮಿಶ್ರಾ ಹೇಳಿದರು. ರಳಕಟೆಯ ಯನಪೋಯ ಪರಿಗಣಿಸಲಾಗಿರುವ ವಿಶ್ವವಿದ್ಯಾನಿಲಯ ಎಂಡ್ಯೂರೆನ್ಸ್ ಒಳಾಂಗಣ ಸಭಾಂಗಣದಲ್ಲಿ ನಡೆದ 8ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಪದವಿ ಪ್ರದಾನ ಮಾಡಿ ದಿಕ್ಸೂಚಿ ಭಾಷಣ ಮಾಡಿದ್ರು. ವೈದ್ಯಕೀಯ ರಂಗದಲ್ಲಿ ಸೇವೆ ಸಲ್ಲಿಸುವ ಪದವೀಧರರು ರೋಗಿಗಳಿಗೆ ಚಿಕಿತ್ಸೆ ಕೊಡುವುದಷ್ಟೇ ಜವಾಬ್ದಾರಿಯಲ್ಲ, ವೈದ್ಯರಿಗೆ ಸಾಮಾಜಿಕ ಜವಾಬ್ದಾರಿಯೂ ಇದೆ. ಆರ್ಥಿಕ ಕಾಲಘಟ್ಟದಲ್ಲಿ ಜಾಗತೀಕರಣ, ನಗರೀಕರಣದ ಮಧ್ಯೆ ಪ್ರತಿಯೊಬ್ಬರಿಗೂ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯ ಜವಾಬ್ದಾರಿಯಿದೆ. ಪದವೀಧರರಿಗೆ ಸಾಕಷ್ಟು ಆಯ್ಕೆಯ ಅವಕಾಶಗಳಿದ್ದು ಆ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದರು. I would request everybody for a round of applause for all the parents and the guardians. They really deserve it. Dear students, for many of you, today you may feel that it marks the end of a formal education. And for most of us, you will realize in the medical profession that it is just another step in the journey as you go to achieve higher competencies. An important thing to remember in medical profession is that there is continuous learning every day and none of us are masters, but all are lifelong learners. The earlier we realize this. ಕಾರ್ಯಕ್ರಮದಲ್ಲಿ ಯನಪೋಯ ವಿಶ್ವವಿದ್ಯಾನಿಲಯ ಈ ಸಾಲಿನ ಗೌರವ ಡಾಕ್ಟರೇಟ್ ಪದವಿಯನ್ನ ಡಾ ವೇದಪ್ರಕಾಶ್ ಮಿಶ್ರಾ ಅವರಿಗೆ ಯನಪೋಯ ಪರಿಗಣಿಸಲಾಗಿರುವ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ವೈ ಅಬ್ದುಲ್ಲಾ ಕುಂಜೆ ಪ್ರದಾನ ಮಾಡಿದ್ರು. ಯನಪೋಯ ಪರಿಗಣಿಸಲಾಗಿರುವ ವಿಶ್ವವಿದ್ಯಾನಿಲಯ ಕುಲಾಧಿಪತಿ ವೈ ಅಬ್ದುಲ್ಲಾ ಕುಂಜಿ ಘಟಿಕೋತ್ಸವ ನಡೆಸಿಕೊಟ್ರು. ಕಾರ್ಯಕ್ರಮದಲ್ಲಿ ಯನಪೋಯ ಪರಿಗಣಿಸಲಾಗಿರುವ ವಿಶ್ವವಿದ್ಯಾನಿಲಯದ ಸಹ ಕುಲಾಧಿಪತಿ ಫಹ್ರಾದ್ ಯನಪೋಯ ಅಧಿಕಾರ ಸ್ವೀಕರಿಸಿದ್ರು. ಇಸ್ಲಾಮಿಕ್ ಅಕಾಡೆಮಿ ಆಫ್ ಎಜುಕೇಷನ್ ಚೇರ್ಮನ್ನ ವೈ ಮೊಹಮ್ಮದ್ ಕುಂಜಿ, ಕಾರ್ಯದರ್ಶಿ ಡಾ ಅಖ್ತರ್ ಹುಸೇನ್, ಕುಲಸಚಿವ ಡಾ ಗಂಗಾಧರ್ ಸೋಮಯಾಚಿ, ಕೆಎಸ್ ಪರೀಕ್ಷಾಂಗ ಕುಲಸಚಿವ ಡಾ ಬಿಟಿ ನಂದೀಶ್, ವೈದ್ಯಕೀಯ ಕಾಲೇಜಿನ ಡೀನ್ ಡಾ ಮುಸಫಾ, ದಂತ ವೈದ್ಯಕೀಯ ಕಾಲೇಜಿನ ಡೀನ್ ಡಾ ಬಿಎಚ್ ಶ್ರೀಪತಿ ರಾವ್, ನರ್ಸಿಂಗ್ ಕಾಲೇಜಿನ ಡೀನ್ ಡಾ ವೀಣಾ ಕೆಸಿ, ಅಲೈಡ್ ಅಂಡ್ ಹೆಲ್ತ್ ಸೈನ್ಸ್ನ ಡೀನ್ ಪ್ರೊಫೆಸರ್ ಪದ್ಮಕುಮಾರ್ ಎಸ್, ಸಲಹಾ ಸಮಿತಿಯ ಸದಸ್ಯರುಗಳಾದ ಪ್ರೊಫೆಸರ್ ಬಿಎ ವಿವೇಕ್ ರೈ, ಡಾ ಲಕ್ಷ್ಮೀಕಾಂತ್ ಚಾತ್ರಾ, ಎರಿಕ್ ಸಿ ಲೋಪೋ, ಟ್ರಸ್ಟಿ ವೈ ಅಬ್ದುಲ್ಲಾ ಜಾವೇದ್, ಕುಲಪತಿ ಡಾ ವಿಜಯಕುಮಾರ್, ಡಾ ಮಲ್ಲಿಕಾ ಶೆಟ್ಟಿ ಹಾಗೂ ಡಾ ಪ್ರಚೇತಾರ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24 ರಳಕಟ.